ಬಸು ತಂಗುದಾನ ಅನ್ಕೊಂಡ್ರೆ ಒಂದು ಸಾವಿರಾರು ಜನಕ್ಕೆ ನೆರಳನ್ನು ಕೊಟ್ಟು ಆಶ್ರಯ ಕೊಟ್ಟು ಬಸು ತಂಗುದಾನ ನಿರ್ಮಾಣ ಮಂಕೂಡ ಯೋಗ ಭಾಗ್ಯ ದಾದನ ಅಪ್ಪನ ಎದುರು ಉದ್ಘಾಟನೆ ಮಂಕೂಡ ಯೋಗ ಭಾಗ್ಯ ವೈದ್ಯ ಸುಲಭ ಅಂತ ಪ್ರತಿನಿತ್ಯ ಭಕ್ತರಿಗೆ ಒಂದು ಅವಕಾಶ ಅಡೆಗೆ ಪೋಯರಾಜಿಂದಲ್ಲ ಮೂಳು ಬಸ್ ಜತ್ತದು ಒಂದು ಆ ಮಹಾತಾಯಿನ ನೆನಪು ಮಾಡ್ಕೊಂಡು ಒಂದು ಅವಕಾಶ ಐನ ನಿಖಲು ಮಂತ್ ಕೊಡ್ತಾರೆ ಆವಡು ನಿಖಲು ಆ ಮಹಾತಾಯಿನಿ ಏಪೋ ನೆನೆತೊಂದುಲ್ಲರ ಅಪಗ ನಿಖಲಿಗೆ ಆರು ಒಂಜಿ ಅನುಗ್ರಹ ಮಂತದ ನಿಖಲೇನ ಒಂಜಿ ಎಡ್ಡೆ ರೀತಿ ಕಾಪಾಡೊಂದುಲ್ಲೇರು ಇನ್ನೊಂದಲ್ಲ ಮಹಾತಾಯಿ ನಿಖಲಿಗೆ ಅಂಚಿನ ಯೋಗ ಭಾಗ್ಯನು ಕೊರಡು ಭಕ್ತರಿಗೆ ಮಾತ್ರ ಒಂದು ಎಡ್ಡೆ ಅವಕಾಶ ಮಂತು ಕೊಡ್ತನ ನಿಖಲಿಗೆ ಪೂರ್ಣ ದೈವಾನುಗ್ರಹ ಉಪ್ಪಾಡ जयप्रकाश शेट्टी भंडारमने चंद्रशेखर उचिल मधुसूदन अनिल दास बालकृष्ण मुंबई गिरीश आलो मोर्ला बालकृष्ण शेट्टी मुंबई भंडारमने अंजने प्रसन्न पकल बलितोडु अंजने बी नारायण शेट्टी ಬಲಿತೋಡು ಈ ಒಂದು ಲೇಸಿನ ಪಾಲು ಪಡೆಯುವುದು ದಯಮಾಡಿ ಸೀಮಿತವಾದ ಕೇವಲ 10 ನಿಮಿಷದ ಕಾರ್ಯಕ್ರಮ ಕನಿಲ ಕ್ಷೇತ್ರದ ಭಗವತಿ ಕ್ಷೇತ್ರದ ಗುರುಕಾರೇಂದ್ರ ಚಂದ್ರಶೇಖರ್ ಗುರುಕಾರ್ ಮೇರ್ಲ ವೇದಿಕೆ ಬರೋಡು ಮಿತ್ತ ಜಾವಡಿ 10 ಸೇರಿದ ಮಾತೆರೆಲ್ಲ ಎದ್ಕೊಂದುಲ್ಲೆ ನನ್ನ ನೇರವಾದ ಈ ಒಂಜಿ ತಂಗುದಾಣದ ನಿರ್ಮಾಣದ ರೂವಾರಿ ಪ್ರವೀಣ್ ಕೊಂಡಾನ ಮಿತ್ರನಗರ ಮೇರೆಗೆ ಒಂದು ಎಲ್ಲ ಮಾನದಿಗೆ ಮಲ್ಪೆರಲೇರು ನಮ್ಮ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲಾ ನಿರ್ದೇಶಕರು ಕರ್ನಾಟಕ ರಾಜ್ಯ ಅಲೆಮಾರಿ ದೀಪದ ನಿಕಟಪೂರ್ವ ಅಧ್ಯಕ್ಷರು ರತ್ನ ಎಜುಕೇಶನ್ ಟ್ರಸ್ಟ್ ಸಂಸ್ಥಾಪಕರು ಬೇರೆ ಹಿಡಿದು ಇತ್ತ ಎಲ್ಲಿ ಒಂದು ಮಾನದಿಗೆ ಪ್ರವೀಣ್ ಶೆಟ್ಟಿ ಕೊಂಡಾನ ಮಿತ್ರನಗರ ಮೇರೆಗೆ ಎಲ್ಲೇ ಪ್ರಾಯೋಜನೆ ಬಹಳ ಜವಾಬ್ದಾರಿತವಾದ ಸೇರ್ನಂಚಿನ ಜನಕುಲ ಪ್ರಶ್ನೆಗೆ ಕೇವಲ 15 ದಿನದಲ್ಲೇ ಈ ತಂಜಿ ಪೊರ್ಲಕಂಡದ ಒಂದು ಪ್ರಯಾಣಿಕರ ತಂಗುದ ನಿರ್ಮಾಣ ಮಂದಿರ ಪ್ರವೀಣ್ ಕುಮಾರ್ ಮಿತ್ರನಗರ ಪುದರ ತನ್ನಾತಿಗೆ ದಿಕ್ಕೊಂದರಿಗೆ ದೈವಾನುಗ್ರಹ ಬಂದಲೆ ಸುಮಾರು 5 ವರ್ಷದ ತುಂಬು ರವೀಂದ್ರ ಶೆಟ್ಟಡೆ ಯಾನಂಜಿ ಪಾತ್ರೆ ಕೆಂದಿದ್ದೆ ಸರ್ ಇನ್ನ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆದ ಪುದರ್ ನಮ್ಮ ಶಾಂತಿ ಬಳಿಕೆ ಪರಿಸರ ಎಲ್ಲ ಅವು ಪಸರು ಪಡೆದು ಅಂಚ ಆನಿ ಕೇನಿನ ದಿನ ಪಾತಿರ ಇರ ದಾದಮನ್ ಪರ್ಕೆ ನಾನು ಬಸ್ ಸ್ಟ್ಯಾಂಡ್ ಮಾಡ್ಬಿಳೆ ಆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆದ ಪುದರ್ ಡಿಪ್ಪಡ್ ಬಂದು ಎನ್ನ ಬೇಡಿಕೆ ಆದಿತ್ತು ದೇವರ ದೇಟ್ಟು
5 ವರ್ಷ ಪಂಡಿರ ಬಗ ಕಾಲ ಕೂಡುದು ಪರಡ ಪಟ್ಟೇರು ಬುಕ್ಕ ಕಾಲಘಟ್ಟ ಕರೀಡು ಅಂಜನೆ ಕೊರೋನಾ ಬತ್ತನು ಒಂಜಾತ ಸಮಸ್ಯೆ ಬತ್ತನು ಆಂಡ ಬ್ರಹ್ಮಕಲಶಗೆ ಜತ್ತನಪ್ಪ ಪಂಡ ಇರು ಮಂದಿನ ಪ್ರಯಾಣಿಕರ ತಂಗುದನ ಬ್ರಹ್ಮಕಲಶ ಸಮಿತಿದ ಆ ಒಂಜಿ ದಿನಟ್ಟು ಬರೋಡು ಪಂಡಿದೆ ದೇವರದೇಟ್ ಇನಿ ಬ್ರಹ್ಮಕಲಶ ಸಮಿತಿ ಬರುವ ನೆನಪುನಂಜನ ಈ ಒಂಜಿ ಕಾರ್ಯಕ್ರಮ 2ನೇ ದಿನದ ಲೇಸ್ ಇನಿ ಈ ಒಂಜಿ ಪ್ರಯಾಣಿಕರ ತಂಗುದನ ಉದಿಪನಾಡು ಅಂಜನೆ ಐತೊಟ್ಟುಗು ಒಂಜಿ ಕಾಣಿಕ ಡಬ್ಬಿ ಆಲ್ರೆಡಿ ನಮ್ಮ ಮನೋಜ್ ಹೊಸಂಗಡಿ ಚಾದಿ ಪಡಪು ಮೇರೆ ಮೂಲಂಜೆ ಕಾಣಿಕಟ್ಟಪ್ಪಿ ಮಲ್ತಿ ಇತ್ತೀರಿ ದೇವರ ದೇಟಿ ಎಡ್ಡಕ್ಕೆ ಆದಾಯ ಬರೋದ್ರ ಕ್ಷೇತ್ರಕ್ಕೆ ಒಂಜಾತ ಸಹಾಯವಂತರು ಅವೇನೆ ಆ ಬಾಗುಡೆ ನಿರ್ಮಾಣ ಮಾಡ್ಕೊಂಡು ಹೊಸತ್ತಾದ ಸುಮಾರು 30,000 ಖರ್ಚು ಮಂದಿ ಕೂಡ ಒಂಜಿ ಅವೇನೆ ನಿರ್ಮಾಣ ಮಾಡ್ತೀರಿ ಅಂಚ ಮನೋಜ್ ಚಾದಿಪಡ ಮೇರೆಲ್ಲ ಎದ್ಕೊಂಡಿಲ್ಲ ಶಾಲ್ ಪಾರ್ದು ಮಾನಾದಿಗೆ ಮಂತಂದಿಲ್ಲ ಪೂರೆರ್ನ ಬಲವಾದ ಊರಿಯಗೆ ಎಂಗಳ ಮಾನಾದಿಗೆ ಮಂತ ದಯಪಂಡಂದು ಸಮಯದ ಒಂಜಿ ಇತಿಮಿತಿದ ಮಿತ್ತು ಎಂಗ್ಲು ಸೆಟ್ ಮಲ್ತಿಜ್ಜಾಂಡು ಆಂಡಲ ಅವಳು ದಾದಾಮ್ರ ಪಾತೆರ ಅವಕಾಶ ಇಜ್ಜಾಗಲಿ ಐಕೋಸ್ಕರ ಎಂಗ್ಲು ಸಭಾ ಕಾರ್ಯಕ್ರಮ ಮಂದಲ್ಲ ನೆಟ್ಟು ಸೇರ್ನಂಚಿನ ಅನಿಲ್ ದಾಸ್ ಅದಿಪ್ಪಡು ಚಂದ್ರಶೇಖರ್ ಉಚ್ಚಿಲ್ ಅದಿಪ್ಪಡು ಅಂಜನೆ ಬಾಲಕೃಷ್ಣ ಮುಂಬೈ ಚಂದ್ರಶೇಖರ್ ಗುರುಕಾರ ಕಲಿಲ ಅಂಜನೆ ಬಿ ನಾರಾಯಣ್ ಶೆಟ್ಟಿ ಬಲೆತೋಡು ಬಂಡಾರ ಮನೆ ಅಂಜನೆ ಒತ್ತು ಸೇರ್ನಂಚಿನ ನಮ್ಮ ಸೌಮ್ಯ ಆರ್ ಶೆಟ್ಟಿ ನಮ್ಮ ವಿದ್ಯಾರತ್ನ ಶೆಟ್ಟರನೊಟ್ಟಿಗೂ ಒಂಜಿ ಬೆನ್ನೆಲುಬು ಪಂಡ ಆರೆ ಪ್ರತಿ ಒಂಜಿ ಕಾರ್ಯಡ್ಲ ಈರು ಇನಿಮುಟ್ಟಲಾರು ವಾಕಾರಿ ಜತ್ತಲ್ಲ ಐಕ ಬುರ್ಚಿದ ಪಂಡದ ಪೇರು ದಯಗಂಡ ಶ್ರೀಮತಿ ಏನಗಲಿ ಕಂದನಿಗೆ ಸಹಾಯ ಕೊಡ್ಪಡು ಅರೆಂತೋದು ಕಲ್ಪಡು ದಯಪಡದ ವಿದ್ಯಾಸ ಪಡು ನನಾತ್ ಒಂಜಾತ ಕಾರ್ಯಕ್ರಮ ಅದು ಪಡು ಅವೇನು ಪೂರ ಪೊರಲ ಕಂಡ ನರ್ಪದ ಮಧ್ಯಾಹ್ನ ಅಂಜನೆ ಕರ್ನಾಟಕ ರಾಜ್ಯ ಅಲೆಮಾರಿ ನಿಗಮದ ಅಧ್ಯಕ್ಷರಾದ ರಾಜ್ಯದ ದಕ್ಷಿಣ ಬತ್ತಿನ ಉತ್ತರ ಮುಟ್ಟ ಪ್ರತಿ ಊರಿಗೆ ನಮ್ಮ ಏರೇರು ಬಡ ಜನಾಂಗದ ಆ ಅಲೆಮಾರಿ ಜನಾಂಗ ಸೇರಿ ಅಕ್ಲ ಪೂರ ಇನ್ನು ನೆನವರಿಕೆ ಮನ್ಪುನು ನಮ್ಮ ರವೀಂದ್ರ ಶೆಟ್ಟರ್ನ ಕಾರ್ಯನು ಇಂಜಿತಿ ಪುರ್ತೂರು ರವೀಂದ್ರ ಶೆಟ್ಟರ್ನ ಈ ಒಂದು ಕಾರ್ಯ ನಿಂಗಲು ಕೊಂಡಾಡುವ ಆಂಡ 12 ನೆಟ್ಟು ಪಾತ್ರಿಕೆ ನನ್ನ ನಂಗೆ ಮನಸ್ಸು ನೆಮ್ಮದಿಜಿ ಶ್ರೀ ಕ್ಷೇತ್ರದ ಆರಾಧ್ಯ ದೇವರನ್ನ ಮನಸ್ಸು ಸ್ಮರಿಸುತ್ತಾ ನನ್ನೆಲ್ಲ ಗುರುಹಿರಿಯರಿಗೆ ವಂದಿಸುತ್ತಾ ಒಂದು ಪುಣ್ಯದ ಕೆಲಸದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ಈ ಒಂದು ಪ್ರದೇಶದಲ್ಲಿ ಇರತಕ್ಕಂಥ ಬಹಳ ಕಾರಣಿಕದ ಮಹಾಮಾಯಿ ದೇವಸ್ಥಾನದ ಬ್ರಹ್ಮಕಲಶ, ಆ ಕಡೆಯಿಂದ ಕಾರಣಿಕದ ದೈವ ಮಿತ್ತಮಗರೆಯ ಮತ್ತು ಪರಿವಾರ ಎಲ್ಲ ದೈವಗಳನ್ನು ಕೂಡ ನಾನು ಬಹಳ ಭಕ್ತಿಯಿಂದ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಏನು ಈ ಒಂದು ದೇವಸ್ಥಾನದ ಬ್ರಹ್ಮಕಲಶ ಆಗಬೇಕು ಅಂತ ಆದರೆ ಕಳೆದ ಬೇಕಾದಷ್ಟು ವರ್ಷಗಳಿಂದ ಇದಕ್ಕೆ ತಯಾರಿಗಳನ್ನು ಮಾಡಿಕೊಂಡು ಈ ಊರಿನ ಎಲ್ಲ ಭಕ್ತ ಮಹಾಶಯರು ಸೇರಿಕೊಂಡು ಒಂದು ಆಡಳಿತ ಒಳ್ಳೆಯ ಸಮಿತಿಯನ್ನು ಮಾಡಿಕೊಂಡು ಅಹೋರಾತ್ರಿ ಕೆಲಸವನ್ನು ಮಾಡಿದ್ರಿಂದ ಆ ಕೆಲಸದ ಹಿಂದೆ ಒಂದು ದಿವ್ಯ ಶಕ್ತಿ ಕೂಡ ಇದೆ ಎಂಬುದನ್ನು ನಾವು ಮರೆಯುವಂತಿಲ್ಲ. ಒಟ್ಟಿನಲ್ಲಿ ಒಂದು ಸುಂದರವಾದ ಭವ್ಯವಾದ ದೇಗುಲದ ನಿರ್ಮಾಣ ಈಗಾಗಲೇ ಆಗಿದೆ. ಇನ್ನೇನು 3-4 ದಿವಸದಲ್ಲಿ ಬ್ರಹ್ಮಕಲಶೋತ್ಸವದ ಆ ಸುಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಳಿಕ್ಕಿದ್ದೇವೆ. ಆವತ್ತು ದೇವಸ್ಥಾನದ ಪುನರುಜ್ಜೀವನಕ್ಕೆ ಶಿಲಾನ್ಯಾಸವನ್ನು ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿನ ಬಹಳ ಮುಖ್ಯವಾಗಿ ನಮ್ಮ ವಿಜಯ ಕರ್ನಾಟಕದ ವರದಿಗಾರರಾದಂಥ ನನ್ನ ಆತ್ಮೀಯರಾಗಿರ್ತಕ್ಕಂಥ ಸತೀಶ್ ಕುಮಾರ್ ಪುಂಡಿಕಾಯಿ ಅವರು ಯಾವತ್ತೂ ನನ್ನ ಹತ್ರ ಹೇಳೋರು, ನಿಮ್ಮ ಒಂದು ಕೊಡುಗೆಯಾಗಿ ಒಂದು ಬಸ್ ಸ್ಟ್ಯಾಂಡ್ ಅಥವಾ ಪ್ರಯಾಣಿಕರ ತಂಗುದಾಣ ಆಗಬೇಕು ಎಂಬುದಾಗಿ. ಇದನ್ನು ಗಮನದಲ್ಲಿಟ್ಟುಕೊಂಡು ಯಾವುದಕ್ಕೂ ಕೂಡ ನಮ್ಮ ಹಿರಿಯರು ಹೇಳಿದಂತೆ ಕಾಲ ಕೂಡಿ ಬರಬೇಕಂತೆ, ಯಾವುದಕ್ಕೂ ಕಾಲ ಕೂಡಿ ಬರಬೇಕು. ಈಗ ಕಾಲ ಕೂಡಿ ಬಂದಿದೆ, ಆದ್ದರಿಂದ ನಾವೆಲ್ಲರೂ ಕೂಡ ಇಲ್ಲಿ ಒಟ್ಟಾಗಿ ಸೇರಿದ್ದೇವೆ. ಆದ್ರಿಂದ ಇದೆಲ್ಲವೂ ಕೂಡ ನಮ್ಮಿಂದ ಆಗುವಂಥದ್ದು ಯಾವುದೂ ಅಲ್ಲ, ಅದರ ಹಿಂದುಗಡೆ ಇರತಕ್ಕಂಥ ಒಂದು ಶಕ್ತಿ ನಮ್ಮಿಂದ ಈ ಕೆಲಸವನ್ನು ಮಾಡ್ತಾ ಇದೆ ಎಂಬುದಂತ ನಾನಾದರೂ ಭಾವಿಸ್ತೇನೆ. ಇವತ್ತು ನನ್ನ ತಾಯಿಯ ಒಂದು ಹೆಸರಿನಲ್ಲಿ ನಡೆಯುವಂತಹ ದೇರಳಕಟ್ಟೆಯ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಅವರ ಹೆಸರಿನಲ್ಲೇ ಇರುವಂತಹದ್ದು ರತ್ನ ಎಜುಕೇಶನ್ ಟ್ರಸ್ಟ್. ಅವರ ಒಂದು ಆಶೀರ್ವಾದದಿಂದ ನಾನು ಇವತ್ತು ಆ ವಿದ್ಯಾಸಂಸ್ಥೆ ನಡೆಸಿಕೊಂಡು ಬಂದು ಸುಮಾರು ಪ್ರತಿ ವರ್ಷ 1,000 ವಿದ್ಯಾರ್ಥಿಗಳು ಅಲ್ಲಿ ವಿದ್ಯಾರ್ಜನೆಯನ್ನು ಮಾಡುವಂಥದ್ದನ್ನು ಆ ಗಾಡಿಯ ಎಲ್ಲರೂ ಕೂಡ ತಾವೆಲ್ಲರೂ ಗಮನಿಸಿದ್ದೀರಿ. ನಾನು ಯಾವತ್ತೂ ಹೇಳುವಂಥದ್ದು, ವಿದ್ಯಾ ಕೇಂದ್ರ ಎಂಬುವಂಥದ್ದು ವ್ಯಾಪಾರೀಕರಣ ಆಗಬಾರದು ಅಂತ. ಆದ್ದರಿಂದ ನಾನು ಯಾವತ್ತೂ ಕೂಡ ಶಾಲೆಯ ಅಡ್ವರ್ಟೈಸ್ ಆಗಲಿ ಅಥವಾ ಯಾವುದು ಬ್ಯಾನರ್ ಆಗಲಿ ನಾನು ಹಾಕಲಿಲ್ಲ. ಯಾಕೆಂದರೆ ನಾನು ಭಾಷಣ ಮಾಡಿ
ಬೇರೆ ಬೇರೆ ಕಡೆ ವ್ಯಾಪಾರೀಕರಣ ಆಗ್ಬೋದು. ನಾನೇ ಅದನ್ನು ಮಾಡಿದ ಅದಕ್ಕೆ ಅರ್ಥ ಇಲ್ಲ. ಆದ್ರಿಂದ ಯಾವತ್ತೂ ಕೂಡ ನಾವು ಆ ಕೆಲಸವನ್ನು ಮಾಡುವಂಥದ್ದನ್ನು ಮಾಡುವುದಿಲ್ಲ. ಆದ್ದರಿಂದ ಇವತ್ತು ನಮ್ಮ ದೇರಳಕಟ್ಟೆಯ ವಿದ್ಯಾರತ್ನ ವಿದ್ಯಾಸಂಸ್ಥೆಗೆ ಅದರದ್ದೇ ಆದಂತಹ ನನ್ನ ತಾಯಿಯ ಆಶೀರ್ವಾದದಿಂದ, ತಂದೆಯ ಆಶೀರ್ವಾದ, ನಮ್ಮಂತ ಎಲ್ಲ ದೇವರ ಗುರುವಿನ ಆಶೀರ್ವಾದದಿಂದ ಅದಕ್ಕೊಂದು ಹೆಸರಿದೆ. ಆ ಹೆಸರನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂಥ ಜವಾಬ್ದಾರಿ ಕೂಡ ನನ್ನ ಮೇಲೆ ಇದೆ. ಇವತ್ತು ಒಂದು ಬಸ್ ತಂಗುದಾಣ, ಪ್ರಯಾಣಿಕರ ತಂಗುದಾಣ ಆಗಬೇಕು ಅಂತ ಈ ಭಾಗದ ಜನರ ಬಹಳಷ್ಟು ವರ್ಷದ ಒಂದು ಕನಸಿತ್ತು. ಅದನ್ನ ಶ್ರೀದೇವಿಯ ಆ ಒಂದು ಪುನರ್ನಿರ್ಮಾಣ ಸಂದರ್ಭದಲ್ಲಿ ಶಿಲಾನ್ಯಾಸವನ್ನು ಮಾಡುವಾಗ ಅಧ್ಯಕ್ಷರಾದ ಆಲೂರು ಬೆಟ್ಟು ರಾಮಣ್ಣನವರು ಮತ್ತು ನನ್ನೆಲ್ಲ ಇಲ್ಲಿ ಇರತಕ್ಕಂಥ ಎಲ್ಲರೂ ಕೂಡ, ಒಬ್ಬೊಬ್ಬರು ಹೆಸರು ಹೇಳಿದ್ರೆ ಎಲ್ಲರೂ ಕೂಡ ನಮ್ಮ ಎಲ್ಲ ಆತ್ಮೀಯರು ಕೂಡ, ನಮ್ಮ ಬಾಬಣ್ಣ ಇರ್ಬೋದು, ನಮ್ಮ ಅಣ್ಣ ಹಿರಿಯಣ್ಣನಾದ ಬಿ ಎನ್ ರಾಮಣ್ಣವರು ಎಲ್ಲರೂ ಕೂಡ ಸೇರಿಕೊಂಡು ನಾವು ಒಟ್ಟಾಗಿ ಅದಕ್ಕೆ ಶಿಲಾನ್ಯಾಸವನ್ನು ಅದೇ ಜಾಗದಲ್ಲಿ ಮಾಡಿ, ಈಗ ನನ್ನ ಮಿತ್ರ, ಬಹಳ ಆತ್ಮೀಯ ಮಿತ್ರ, ನಾನು ನನ್ನ ಸಹೋದರ ಅಂತ ಹೇಳುವಂಥದ್ದು ಪ್ರವೀಣ್ ಮಿತ್ರನಗರ, ಅವನ ಎಲ್ಲ ನಾನು ಯಾವತ್ತೂ ಕೂಡ ಒಂದ್ಸಾರಿ ಬರ್ತೀನಿ ಹೋಗ್ತೀನಿ ಅಂದರೆ ಅವ ನಿಂತು ಎಲ್ಲ ಕೆಲಸವನ್ನು ಮಾಡಿ ಸುಂದರವಾದ ಬಸ್ ತಂಗುದಾಣದ ವ್ಯವಸ್ಥೆ ಆಗಿದೆ. ಈ ಸಂದರ್ಭದಲ್ಲಿ ನಾನು ಸಹಕರಿಸಿದ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತಾ, ಬಹಳ ವ್ಯವಸ್ಥಿತವಾಗಿ ಯಾವಾಗಲೂ ಕೂಡ ಪ್ರವೀಣ್ ಅವರೆಲ್ಲ ಒಂದು ಕನ್ಸ್ಟ್ರಕ್ಷನ್ ಮಾಡಿದರೆ ಅದು ಬಹಳ ಗಟ್ಟಿ ಭದ್ರತೆಯಾಗಿರುವಂಥದ್ದು. ಆದ್ದರಿಂದ ಯಾವತ್ತು ಅಲ್ಲಿ ಮೋರಿ ಇತ್ತು, ಅದಕ್ಕೂ ಕೂಡ ಒಂದು 3 ಪೈಪ್ ಬೇಕು ಅಂತ ಆಯಿತು, ಅದನ್ನು ಕೂಡ ಒಂದು ಹಾಕಿ ಆ ಬಳಿಕ ಇಲ್ಲಿ ಮಾತನಾಡುವಾಗ ಸ್ವಲ್ಪ ಅದಕ್ಕೆ ಮ್ಯಾಟ್ ಹಾಕು ಅಂತ ಹೇಳಿದ್ರೆ ಎದುರುಗಡೆ ಮ್ಯಾಟ್ ಬೇಡ, ಇಂಟರ್ಲಾಕ್ ಯಾವುದು ಸಂಜೆನೆ ಇಂಟರ್ಲಾಕ್ ಅನ್ನೋದಕ್ಕೆ ಆಸಿದೆ. ಒಟ್ಟಿನಲ್ಲಿ ಬಸ್ ಸ್ಟ್ಯಾಂಡಿನ ಒಂದು ನಿರ್ಮಾಣ ಕಾರ್ಯ ಆಗಿದೆ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ತಾಯಿಯ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡುತ್ತಾ, ಶ್ರೀ ದೇವಿಯು ನಮ್ಗೆಲ್ಲರಿಗೂ ಕೂಡ ಇಡೀ ಊರಿಗೆ ಇವತ್ತು ಬ್ರಹ್ಮ ಕೆಲಸ ಆದ್ಮೇಲೆ ನೀವು ನೋಡಿಬೇಕಾದ್ರೆ ನಾನು ಹೇಳಿದ್ದೆ, ಆ ಒಂದು 4-5 ದಿವಸದಲ್ಲಿ ಬ್ರಹ್ಮ ಕಲಸ ದಿವಸದ ನಾನು ಹೇಳಿದ್ದೆ ಕರಬೀಸಲೆ ಕಂಕನೆ ಮಾಡಿದು ನಮ್ಮ ಆದ ದಿನ ಅಂತ. ಅದರ ಅರ್ಥ ಮನೆಯಲ್ಲಿ ಯಾರು ಕೂಡ ಅಡಿಗೆ ಮಾಡಲಿಕ್ಕೆ ಅಥವಾ ಇಲ್ಲ, ಯಾಕೆ ಎಲ್ಲರೂ ಬಂದು ಇಲ್ಲೇ ಬೆಳಿಗ್ಗೆ ಬಂದರೆ ಎಲ್ಲ ಮುಗಿಸಿಕೊಂಡು ಸಾಯಂಕಾಲ ಹೋಗುವಂಥ ಕೆಲಸ ನಾವು ಮಾಡಬೇಕು ಅಂತ ನಾನು ಮೊನ್ನೆ ಸಭೆಯಲ್ಲಿ ಕೂಡ ಹೇಳಿದ್ದೇನೆ, ಇವತ್ತು ಕೂಡ ಹೇಳ್ತೇನೆ. ಇವತ್ತು ವಿಠ್ಠಲ ನಾಯಕರವರ ಬಹಳ ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮ, ಪ್ರತಿ ದಿವಸವೂ ಕೂಡ ಇಲ್ಲಿ ಬೇರೆ ಬೇರೆ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ಆ ಕಡೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಗ್ತದೆ. ಎಲ್ಲವನ್ನು ಕೂಡ ನಾವೆಲ್ಲರೂ ಕೂಡ ಊರಿನವರು ನಿಂತು ಸಹಕರಿಸಿದಾಗ ಕಾರ್ಯಕ್ರಮ ಸುಂದರವಾಗಿ ಮೂಡಿ ಬರ್ತದೆ. ದೇವಿಯ ಸಾನ್ನಿಧ್ಯ ಬೆಳಗಿದಾಗ ಪ್ರತಿ ದಿವಸ ಬ್ರಹ್ಮ ಕಲಸ ಆಗ್ತದೆ. ಆ ನಂತರ ದಿವಸಗಳು ನಾವು ಬಂದು ದೇವಿಯಲ್ಲಿ ಪ್ರಾರ್ಥನೆ ಮಾಡೋದು. ಆ ಕಡೆಯಿಂದ ಮಿತ್ರ ಮುಗರೆ ನಮ್ಮನ್ನು ಕಾಯ್ತಾರೆ, ಈ ಕಡೆಯಿಂದ ಮಹಾಮಾಯಿ ನಮ್ಮನ್ನು ನಮ್ಗೆ ಆಶೀರ್ವಾದ ಮಾಡ್ತಾರೆ. ಈ ಊರಿನ ಎಲ್ಲ ಪರಿವಾರ ದೇವರುಗಳ ಆಶೀರ್ವಾದದಿಂದ ನಮ್ಗೆಲ್ಲರೂ ಕೂಡ ಮುಂದಿನ ದಿನ ಎಲ್ಲರಿಗೂ ಕೂಡ ಶುಭ ದಿನವಾಗಲಿ ಅಂತ ಈ ಸಂದರ್ಭದಲ್ಲಿ ದೇವಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಯಾಕೆಂತ ಹೇಳಿದ್ರೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಅವರು ಯಾರಿಗೂ ತೋರಿಸಿಕೊಳ್ಳಿಲ್ಲ. ಸುಮಾರು 80 ಲಕ್ಷ ರೂಪಾಯಿ ಮೌಲ್ಯದ ಒಂದು ಶುಲ್ಕ ಇವತ್ತು ಮಕ್ಕಳು ಪಾಕೆಟ್ ಕೊಡೋದು. ಯಾರಿಗೂ ಸಹ ಅವರು ನೋಟಿಸ್ ಕಳಿಸಿಲ್ಲ, ಯಾರಿಗೂ ಸಹ ಕೊರೋನಾ ಕಾಲಘಟ್ಟದಲ್ಲಿ ನೀವು ಫೀಸ್ ಕಟ್ಟಲೇಬೇಕಂದ್ರೆ ಒತ್ತಡ ಆಗಲಿಲ್ಲ ಅಂತ ಒಂದು ಧೀಮಂತ ಮನಸ್ಸು. ಅದರ ಹಿಂದೆ ಮತ್ತೊಂದು ಕೈ ಇದೆ, ಅದು ನಮ್ಮ ಸೌಮ್ಯಕ್ಕ. ಇವತ್ತಿನ ಈ ಸಂದರ್ಭದಲ್ಲಿ ಅವರ ಯಶಸ್ಸಿನಿಂದ ಸೌಮ್ಯಕ್ಕನ ಪಾತ್ರವಿದೆ. ಹಾಗಾಗಿ ಸೇರಿರುವಂತಹ ನಿಮ್ಮ ಎಲ್ಲರ ಮುಂದೆ ಸೌಮ್ಯಕ್ಕನಿಂದ ಒಂದು ಶುಭಾಶಯ ನುಡಿ ಕೇಳಲೇಬೇಕು. ಸೌಮ್ಯಕ್ಕ, ಈಗ ನಿಮಗಾಗಿ ಗಣ್ಯರೇ, ಇಲ್ಲಿ ಇವತ್ತು ಆ ದೇವಿಯ ಅಪೇಕ್ಷೆಯಂತೆ ಅಥವಾ ಆಶೀರ್ವಾದದಂತೆ ನಮ್ಮ ಯಜಮಾನರ ಕೈಯಲ್ಲಿ ಒಂದು ಸುಂದರವಾದ ತಂಗುದಾಣ ನಿರ್ಮಾಣವಾಗಿದೆ. ಹಾಗೆ ಇದಕ್ಕೆ ಕಾರಣೀಭೂತರಾದ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ, ನನಗೆ ಇಲ್ಲಿ ಬಂದು ಮಾತಾಡಲು ಅವಕಾಶ ಕೊಟ್ಟ ಸತೀಶಣ್ಣನಿಗೂ ಕೂಡ ಎಲ್ಲರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹಾರ್ದಿಕ ಧನ್ಯವಾದ. ನಿಮ್ಮೆಲ್ಲರ ಕ್ಷಮೆಯನ್ನು ಕೇಳುತ್ತಾ ನೇರವಾಗಿ ಸೇರಿರುವಂತ ಎಲ್ಲರಿಗೂ ಒಂದೇ ಮಾತಿನಲ್ಲಿ ವಂದನೆಯನ್ನು ಸಲ್ಲಿಸುತ್ತಾ ಮುಂದಿನ ಕಾರ್ಯಕ್ರಮ ಮಾಡಿಕೊಡ್ತೇವೆ. ಜೈ ಹಿಂದ್.